ಮಂಗಳೂರು ಮೂಲದ ಉದ್ಯಮಿ ಹಾಗೂ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿರುವ ಯಶೋಧ ರಾಜೇಶ್ ಅವರು ಥೈಲ್ಯಾಂಡ್ನ ಹುವಾಹಿನ್ನಲ್ಲಿ ನಡೆದ ಪ್ರತಿಷ್ಠಿತ ಮಿಸಸ್ ಟೂರಿಸಂ ಇಂಟರ್ನ್ಯಾಷನಲ್ 2026 ಸ್ಪರ್ಧೆಯಲ್ಲಿ ಮಿಸಸ್ ಟೂರಿಸಂ ಇಂಟರ್ನ್ಯಾಷನಲ್ ಟ್ಯಾಲೆಂಟ್ ಕ್ವೀನ್ ವಿನ್ನರ್ 2026 ಎಂಬ ಅಂತಾರಾಷ್ಟ್ರೀಯ ಗೌರವವನ್ನು ತಮ್ಮದಾಗಿಸಿಕೊಂಡು ಕರ್ನಾಟಕ ಹಾಗೂ ಭಾರತಕ್ಕೆ ಹೆಮ್ಮೆ ತಂದಿದ್ದಾರೆ. ಜಗತ್ತಿನ ವಿವಿಧ ದೇಶಗಳಿಂದ ಆಗಮಿಸಿದ್ದ 22 ಸ್ಪರ್ಧಿಗಳ ನಡುವೆ ನಡೆದ ಕಠಿಣವಾದ ಸ್ಪರ್ಧೆಯಲ್ಲಿ ಯಶೋಧ ರಾಜೇಶ್ ಅವರು ತಮ್ಮ ಪ್ರತಿಭೆ, ಆತ್ಮವಿಶ್ವಾಸ, ವ್ಯಕ್ತಿತ್ವ ಮತ್ತು ಭಾರತೀಯ ಸಂಸ್ಕೃತಿಯ ಪ್ರತಿನಿಧಿತ್ವದ ಮೂಲಕ ತೀರ್ಪುಗಾರರ ಮೆಚ್ಚುಗೆಯನ್ನು ಗಳಿಸಿದರು. ವಿಶೇಷವಾಗಿ ಅವರು ಪ್ರದರ್ಶಿಸಿದ ಅರ್ಧನಾರೀಶ್ವರ ನೃತ್ಯ ರೂಪಕ ಸ್ಪರ್ಧೆಯ ಪ್ರಮುಖವಾದ ಆಕರ್ಷಣೆಯಾಗಿ ಹೊರಹೊಮ್ಮಿತು. ರಾಷ್ಟ್ರೀಯ ವೇಷಭೂಷಣ ಸ್ಪರ್ಧೆಯಲ್ಲಿ ಯಶೋಧ ರಾಜೇಶ್ ಅವರು ಕರ್ನಾಟಕದ ಐತಿಹಾಸಿಕ ದೇವಾಲಯಗಳಲ್ಲಿರುವ ಶಿಲಾಬಾಲಿಕೆ ಶಿಲ್ಪಗಳಿಂದ ಪ್ರೇರಿತವಾದ ವಿಶಿಷ್ಟವಾದ ವೇಷಭೂಷಣವನ್ನು ಪ್ರದರ್ಶಿಸಿದರು. ಈ ವಿನೂತನ ವಿನ್ಯಾಸ ಪ್ರೇಕ್ಷಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಯಶಸ್ವಿ ಉದ್ಯಮಿಯಾಗಿರುವ ಅವರು ತಮ್ಮ ಹದಿಹರೆಯದ ಪುತ್ರಿಯನ್ನ ಒಬ್ಬರೇ ಬೆಳೆಸುತ್ತಾ ವೃತ್ತಿ ಜೀವನ, ಕುಟುಂಬದ ಜವಾಬ್ದಾರಿಗಳು ಹಾಗೂ ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದಾರೆ. ಈ ಎಲ್ಲ ಜವಾಬ್ದಾರಿಗಳ ನಡುವೆಯೂ ಕೂಡ ಮಿಸಸ್ ಇಂಡಿಯಾ ಆಸ್ಟ್ರಲ್ 2025 ರನ್ನರ್ ಅಪ್ ನಿಂದ ಮಿಸಸ್ ಟೂರಿಸಂ ಇಂಟರ್ನ್ಯಾಷನಲ್ ಟ್ಯಾಲೆಂಟ್ ಕ್ವೀನ್ ವಿನ್ನರ್ 2026 ಆಗಿ ಹೊರಹೊಮ್ಮಿರುವ ಯಶೋಧ ರಾಜೇಶ್ ಅವರ ಸಾಧನೆ ಕರ್ನಾಟಕ ಮತ್ತು ಭಾರತಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಕಾಂಪಿಟೇಷನ್ ಅಂತ ಹೇಳಿದರೆ ಅದಕ್ಕೆ 1 ತಿಂಗಳು ಮೊದಲೇ ನಾನು ತಯಾರಾಗಿದ್ದೆ. ಯಾಕಂತ ಹೇಳಿದರೆ ಅದು ಜೂನ್ 1ರಿಂದ ಜೂನ್ 8ರ ತನಕ ಇತ್ತು. ಅದಕ್ಕೆ 7 ದಿವಸ ಕೂಡ ನಮಗೆ ಬೇರೆ ಬೇರೆ ಕಾಸ್ಟ್ಯೂಮಲ್ಲಿ ನಮಗೆ ರೆಡಿಯಾಗಿ ಬರಲಿಕ್ಕೆ ಹೇಳಿದರು. ಸೊ ನಾವು ಅದಕ್ಕೆಲ್ಲ ರೆಡಿ ಆಗಿ ಹೋಗಿದ್ದು. ನಮಗೆ ಒಂದು ನ್ಯಾಷನಲ್ ಕಾಸ್ಟ್ಯೂಮ್ ಇತ್ತು. ಆ ನ್ಯಾಷನಲ್ ಕಾಸ್ಟ್ಯೂಮಲ್ಲಿ ನನಗೆ ಅಂದರೆ ಇಂಡಿಯಾವನ್ನು ಹೇಗೆ ನಾವು ರೆಪ್ರೆಸೆಂಟ್ ಮಾಡ್ತೇವೆ ಆ ರೀತಿಯಾಗಿತ್ತು. ಸೊ ಅದರಲ್ಲಿ ನಾನು ನವಿಲು ಮತ್ತು ಕಮಲ ಮತ್ತು ನ್ಯಾಷನಲ್ಲಿದ್ದು ಸಿಂಹದ ಗುರುತನ್ನು ನಾನು ಇಂಡಿಯಾಕ್ಕೆ ರೆಪ್ರೆಸೆಂಟ್ ಮಾಡಿದ್ದೆ. ಇಂಡಿಯಾದಿಂದ ಅದನ್ನು ರೆಪ್ರೆಸೆಂಟ್ ಮಾಡಿದ್ದೆ. ಅದು ಮಾತ್ರ ಅಲ್ಲಿ ಎಲ್ರಿಗೂ ಖುಷಿ ಆಯಿತು. ಯಾಕಂತ ಹೇಳಿದರೆ ಒಂದೇ ಇದರಲ್ಲಿ 3 ನಾನು ಅಲ್ಲಿ ಅವರಿಗೆ ಪ್ರೆಸೆಂಟ್ ಮಾಡಿದ್ದೆ. ಮತ್ತು ಒಂದು ನನಗೆ ಅರ್ಧನಾರೀಶ್ವರದ್ದು ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು. ಅದರಲ್ಲಿ ಈಗ 22 ಜನರದ್ದು ಅವರವರ ಕಂಟ್ರಿಯ ಬಗ್ಗೆ ಅಲ್ಲಿ ಅವರದ್ದು ಅದನ್ನು ತೋರಿಸಲಿಕ್ಕಿತ್ತು ಡ್ಯಾನ್ಸ್ ಮಾಡಿ ಎಲ್ಲ. ಹಾಗೆ ನಾನು ನಮ್ಮ ಕಲ್ಚರು ಅರ್ಧನಾರೀಶ್ವರ ಹಾಕುವ ಅಂತೇಳಿ ನಾನು ಅದರ ಬಗ್ಗೆ ರೆಡಿಯಾಗಿ ಹೋಗಿ ಅಲ್ಲಿ ಅದನ್ನು ಪರ್ಫಾರ್ಮ್ ಮಾಡಿದೆ. ಅದರಲ್ಲಿ ಒಳ್ಳೆ ರೆಸ್ಪಾನ್ಸ್ ಮಾಡಿದರು ಅದಕ್ಕೆ. ಅದರಲ್ಲಿ ನನಗೆ ಅದು ಮತ್ತು ಅದು ಸೇರಿ ನನಗೆ ಟ್ಯಾಲೆಂಟ್ ಕ್ವೀನ್ ಅಂತೇಳಿ ವಿನ್ನರ್ ಅಂತೇಳಿ ಅನೌನ್ಸ್ ಮಾಡಿದರು. ಅದು ಥಾಯ್ಲ್ಯಾಂಡ್. ನಮಗೆ ಥಾಯ್ಲ್ಯಾಂಡ್ಗೆ ಹೋದ ತಕ್ಷಣ ಅವ್ರು ಬಂದು ನಮ್ಮನ್ನು ಕರ್ಕೊಂಡು ಹೋದರು. ಮತ್ತು ಫಸ್ಟಿಂದ 7th ಫುಲ್ ಕಾಂಪಿಟೇಷನಲ್ಲೇ ಇದ್ದೆವು ನಾವು. ಅಲ್ಲಿ ಒಂದು 22 ಕಂಟ್ರಿ ಬಂದಿತ್ತು. ಎಲ್ಲ ನಮ್ಮದು ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಆಫ್ರಿಕಾ ಎಲ್ಲ ಕಂಟ್ರಿಯಿಂದ ಬಂದಿದ್ದರು. ತುಂಬ ಖುಷಿ ಆಯಿತು. ಅಲ್ಲಿ ಜನರು ಒಳ್ಳೆ ರೆಸ್ಪಾನ್ಸ್ ಮಾಡಿದರು. ಎಲ್ಲರೂ ಫ್ರೆಂಡ್ಲಿ ಆಗಿದ್ದರು. ನಾವು ಪ್ರಪಂಚ ಸುತ್ತೋದಾಕಿದ್ದು ಎಲ್ಲ ಪ್ರಪಂಚದಲ್ಲಿ ನಾವಿದ್ದೇವೆ ಅನ್ನೋ ಫೀಲ್ ಆಯಿತು ಅಲ್ಲಿ. ಮ್ಯಾಂಗ್ಳೂರಿಂದ 5ನೇ ಮಾಡೆಲ್ ಇಂಟರ್ನ್ಯಾಷನಲಿಗೆ ಹೋಗ್ತಿರೋದು ತುಂಬ ಖುಷಿ ಆಗ್ತಿದೆ. ಬಿಕಾಸ್ 4 ಮಾಡೆಲ್ ಆಲ್ರೆಡಿ ಹೋಗಿ ಕ್ರೌನ್ ತಗೊಂಡು ಬಂದಿದ್ದಾರೆ. ಇದು 5ನೇ ಮಾಡೆಲ್. ಅದು ಸಹ ಈ ಸಲ ಹೋಗಿರುವಂಥ ಮಾಡೆಲ್ ತುಂಬ ಬ್ಯುಸಿ. ಯಾಕೆಂದರೆ ಅವ್ರದ್ದು PGದು ಬಿಸ್ನೆಸ್ ಇದೆ. ಸೊ ಎಲ್ಲ PG ನೋಡಿಕೊಂಡು ಪ್ಲಸ್ ಅವಳ ಮಗಳು ಅವರ ಮಗಳು ಆ್ಯಕ್ಚುಲಿ ನನ್ನ ಸ್ಟೂಡೆಂಟ್ ಸಾನ್ವಿ ಆರ್ ಅಂತ. ಸೊ ಅವರ ಅಮ್ಮನಿಗೆ ಸ್ವಲ್ಪ ಮೋಟಿವೇಟ್ ಮಾಡಿ ಈಗ ಅಮ್ಮ ಇಂಟರ್ನ್ಯಾಷನಲ್ ಫಸ್ಟ್ ಮಗಳಿಗಿಂತ ಮುಂಚೆ ಅಮ್ಮ ಹೋಗುವಾಗೆ ಮಾಡಿದರು. ಸೊ ಫಸ್ಟ್ ಆಫ್ ಆಲ್ ಮಗಳಿಗೆ ಥ್ಯಾಂಕ್ಸ್. ಮತ್ತು ಅಮ್ಮ ಒಂದು ಚಾಲೆಂಜ್ ತಗೊಂಡಿದ್ದಾರೆ. ಈ ಏಜಲ್ಲಿ ಇಷ್ಟೆಲ್ಲ ಜಂಜಾಟ ನಡುವಲ್ಲಿ ನನಗೆ ಆಗ್ತದೆ ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು. ನಾನು ಎಸ್ ಆಗ್ತದೆ ಅಂತ ಹೇಳಿದೆ. ಸಾನ್ವಿ ಕೂಡ ಸ್ವಲ್ಪ ಮೋಟಿವೇಟ್ ಮಾಡಿದರು. ಸೊ ನೋಡಿ ಎಲ್ಲರ ಮುಂದೆ ಈಗ ರಿಸಲ್ಟ್ ಆಲ್ರೆಡಿ ಬಂದಿದೆ. ಇಂಟರ್ನ್ಯಾಷನಲಲ್ಲಿ ಹೋಗಿ ಟ್ಯಾಲೆಂಟ್ ಕ್ವೀನ್ ವಿನ್ನರ್ ಟೈಟಲನ್ನು ಕೂಡ ನಮ್ಮ ಮಂಗಳೂರಿಗೆ ತಗೊಂಡು ಬಂದಿದ್ದಾರೆ. ಸೊ ಇದು ಖಾಲಿ ಮಂಗಳೂರು ರೆಪ್ರೆಸೆಂಟ್ ಮಾಡಿದಲ್ಲ, ಕರ್ನಾಟಕ ಅಲ್ಲ, ಇದು ಫುಲ್ ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಹೋಗಿರುವಂಥದ್ದು ಯಶೋಧ ಮೇಡಮ್. ಸೊ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೇನೆ.